ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ವತಿಯಿಂದ ಮನೆ ಮನೆ ಸಾಹಿತ್ಯ ಸೌರಭ ಕಾರ್ಯಕ್ರಮವನ್ನು 2ನೇ ಹಂತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಡೆಯ ಗ್ರಾಮದ ಶ್ರೀ ಮಾಯಮ್ಮ ದೇವಿ ದೇಗುಲದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಕುವೆಂಪು ಇವರ ಜಲಗಾರ ಕೃತಿಯ ಪರಿಚಯವನ್ನ ಅಧ್ಯಾಪಕ ಸಿಎನ್ ನಂಜುಡಪ್ಪ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಘಟಕದ ಅಧ್ಯಕ್ಷರಾದ ಎಚ್.ಜಿ. ಶ್ರೀಧರಮೂರ್ತಿ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸಿದ್ದಲಿಂಗಪ್ಪ, ತಾಲೂಕು ಘಟಕದ ಅಧ್ಯಕ್ಷರಾದ ಡಿ.ಪಿ. ರಾಜು, ತುರುವೇಕೆರೆ ತಾಲೂಕು ಅಧ್ಯಕ್ಷರಾಗಿದ್ದ ಎಸ್. ಯೋಗಾನಂದ್ ಹಾಗೂ ಮಾಯಸಂದ್ರ ಹೋಬಳಿ ಘಟಕದ ಸಂಸ್ಥಾಪಕ ಅಧ್ಯಕ್ಷರಾದ ಎನ್.ಆರ್. ಜಯರಾಮ್ ಹಾಗೂ ಜಡೆಯ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದ ಜಯಲಕ್ಷ್ಮಮ್ಮ, ಸಿದ್ದಗಂಗಮ್ಮ, ಕಲಾವಿದರಾದ ಜೆ.ಪಿ. ವೇಗಣ್ಣ, ಜೆ.ಪಿ. ಶಂಕರಲಿಂಗೇಗೌಡ, ಟಿ. ನಾಗರಾಜು, ಎಂ. ಶಿವರಾಮಯ್ಯ, ಪುಟ್ಟೇಗೌಡ, ಶಿಕ್ಷಕರಾದ ವೆಂಕಟೇಶ್, ನಾರಾಯಣ್, ಗ್ರಾಮಸ್ಥರು ಹಾಗೂ ಪದಾಧಿಕಾರಿಗಳಾದ ರಾಧಾಕೃಷ್ಣ, ರಂಗರಾಜು, ಫೋಟೋಕುಮಾರ್, ಸಿದ್ದಲಿಂಗಯ್ಯ, ಮಹಾವೀರ ಬಾಬು, ತಾರಾಜು, ಬೋರಲಿಂಗಯ್ಯ, ಸಿದ್ದಲಿಂಗಯ್ಯ, ಗುಡಿಗೌಡ, ಪುಟ್ಟಸಿದ್ದಯ್ಯ, ಶಾಂತರಾಜು, ನಾಗರಾಜು ಹಾಜರಿದ್ದರು. ಗ್ರಾಮ ಪಂಚಾಯತ್ ಸದಸ್ಯರಾದ ಮಹೇಶ್ ಕಾರ್ಯಕ್ರಮದ ಪ್ರಾಯೋಜಕತ್ವ ವಹಿಸಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಶಿವ, ನಾ ನಿನ್ನ ಜಾತಿ, ನೀನೆನ್ನ ಜಾತಿ, ಊರ ಜಲಗಾರ ನಾನು. ಶಿವ, ನಾನು ಒಬ್ಬ ಜಲಗಾರ, ಪಂಚದರು ಸೋದರ, ಜಗದ ಜಲಗಾರ ನಾನು. ಶಿವನೆಂದು ಕರೆಯುವರು ಎಲ್ಲ, ಚಡ ಚಣಕು ಜಗದ ಪಾಪವ ನುಂಗುವನು ನಾನು. ಈ ರೀತಿಯಲ್ಲಿ ಹೇಳ್ತಾ ಜಲಗಾರ ಕೊನೆಗೆ ಶಿವನನ್ನ ಪ್ರಶ್ನಿಸ್ತಾನೆ. ನಿನ್ನ ಶಿವನೆಂದು ನಂಬುವುದೆಂದು, ನಿನ್ನನ್ನು ಶಿವ ಅಂತ ನಾನು ಹೇಗೆ ನಂಬಿಕೊಳ್ಳಿ? ಹೇ ದೇವ, ನಿನ್ನೀ ರೂಪವನ್ನು ನಾನೆಂದೇಳು ಕಂಡುವುದಿಲ್ಲ. ಕೇಳಲಿ ತಿಳಿದವರು ಪಂಡಿತರು ಬೇರೊಂದು ರೀತಿಯಲ್ಲಿ ಬಣ್ಣಿಸಿರುವರು. ನೀನು ಶಿವ ಹೇಳ್ತಾರೆ, ಸೋದರ, ಕುರುಡರು ಆನೆಯನ್ನು ಬಣ್ಣಿಸುವ ತೆರದಿ, ಭಕ್ತರು ಎನ್ನ ಬಣ್ಣಿಸುವರು, ಪಂಡಿತರು ಬಣ್ಣಿಪರು ಕಲ್ಪನೆಯ ಶಿವನ. ನನ್ನ ನಿಜರೂಪವನ್ನು ನೋಡಲು ಅವರೆಲ್ಲರೂ ಮಂಜುವರು, ಏಸುವರು, ಬೆದರುವರು. ಎನ್ನ ಈ ನಿಜರೂಪದಿಂದ ಗರ್ಭದಲ್ಲಿ ಶಿವ, ನಾ ನಿನ್ನ ಜಾತಿ, ನೀನೆನ್ನ ಜಾತಿ, ಊರ ಜಲಗಾರ ನಾನು. ಶಿವ, ನಾನು ಒಬ್ಬ ಜಲಗಾರ, ಪಂಚದರು ಸೋದರ, ಜಗದ ಜಲಗಾರ ನಾನು. ಶಿವನೆಂದು ಕರೆಯುವರು ಎಲ್ಲ, ಚಡ ಚಣಕು ಜಗದ ಪಾಪವ ನುಂಗುವನು ನಾನು. ಈ ರೀತಿಯಲ್ಲಿ ಹೇಳ್ತಾ ಜಲಗಾರ ಕೊನೆಗೆ ಶಿವನನ್ನ ಪ್ರಶ್ನಿಸ್ತಾನೆ. ನಿನ್ನ ಶಿವನೆಂದು ನಂಬುವುದೆಂದು, ನಿನ್ನನ್ನು ಶಿವ ಅಂತ ನಾನು ಹೇಗೆ ನಂಬಿಕೊಳ್ಳಿ? ಹೇ ದೇವ, ನಿನ್ನೀ ರೂಪವನ್ನು ನಾನೆಂದೇಳು ಕಂಡುವುದಿಲ್ಲ. ಕೇಳಲಿ ತಿಳಿದವರು ಪಂಡಿತರು ಬೇರೊಂದು ರೀತಿಯಲ್ಲಿ ಬಣ್ಣಿಸಿರುವರು. ನೀನು ಶಿವ ಹೇಳ್ತಾರೆ, ಸೋದರ, ಕುರುಡರು ಆನೆಯನ್ನು ಬಣ್ಣಿಸುವ ತೆರದಿ, ಭಕ್ತರು ಎನ್ನ ಬಣ್ಣಿಸುವರು, ಪಂಡಿತರು ಬಣ್ಣಿಪರು ಕಲ್ಪನೆಯ ಶಿವನ. ನನ್ನ ನಿಜರೂಪವನ್ನು ನೋಡಲು ಅವರೆಲ್ಲರೂ ಮಂಜುವರು, ಏಸುವರು, ಬೆದರುವರು. ಎನ್ನ ಈ ನಿಜರೂಪದಿಂದ ಗರ್ಭದಲ್ಲಿ